Okay, let's go. Shall we? Ready? ಬಂಧುಗಳೇ, ಇಂದು ಮರ್ಸಿನ್ಮಾಯ್ ದೇವಾಲಯ ಪಾನೇರ್ ಇವರ ಆಶ್ರಯದಲ್ಲಿ ನಮ್ಮ ಊರಿನ ಸ್ವಚ್ಛತಾ ಕಾರ್ಯಕ್ಕಾಗಿ ಒಮ್ಮನಸ್ಸಿನಿಂದ ದೇವಾಲಯದ ಭಕ್ತಾದಿಗಳು 21 ಆಯೋಗ ಕ್ಯಾಥೋಲಿಕ್ ಸಭಾ ಪಾನೇರ್ ಘಟಕ ಲಯನ್ಸ್ ಕ್ಲಬ್ ಪೆರ್ಮನೂರು ಲಿಯೋ ಕ್ಲಬ್ ರಾಣಿಪುರ ಇವರೊಂದಿಗೆ ನಾವೆಲ್ಲರೂ ಕೂಡ ಸೇರಿರ್ತೇವೆ. ಇಲ್ಲಿ ಈ ಒಂದು ಅರ್ಥಭರಿತ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ದಯಾಮಾತೆ ದೇವಾಲಯದ ಗುರುಗಳಾದ ವಿಕ್ಟರ್ ಡಿಮೆಲ್ಲೋ ಹಾಗೆ ಉಪಾಧ್ಯಕ್ಷರಾದ ಸರಿತಾ ಡಿಸೋಜಾ, ಕಾರ್ಯದರ್ಶಿ ಗ್ರೆಟಾ ಡಿಕುನ್ನ, 21 ಆಯೋಗದ ಸಂಚಾಲಕರಾದಂತಹ ರೊನಾಲ್ಡ್ ಡಿಸೋಜಾ, ಹಾಗೆ ಕ್ಯಾಥೋಲಿಕ್ ಸಭಾದ ರಾಜ್ಯಾಧ್ಯಕ್ಷರಾದಂತಹ ಆಲೋನ್ ಡಿಸೋಜಾ, ಹಾಗೆ ಇನ್ನಿತರ ಭಕ್ತಾದಿಗಳೆಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಇದೀಗ ನಾವು ಈ ಅರ್ಥಪೂರಿತವಾದ ಕಾರ್ಯಕ್ರಮವನ್ನ ಚಾಲನೆ ಮಾಡೋದಕ್ಕೆ ನಾವು ಹೊರಟಿದ್ದೇವೆ. ಪೂಜ್ಯ ಗುರುಗಳಾದ ವಿಕ್ಟರ್ ಡಿಮೆಲ್ಲೋರವರು ಕಸವನ್ನ ಹೆಕ್ಕುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಬೇಡದಂತ ಕಸವು ತುಂಬಿದೆ ನಮ್ಮೂರ ಬೀದಿಯಲ್ಲಿ, ಬೇಡದಂತ ಕಸವು ತುಂಬಿದೆ ನಮ್ಮೂರ ಬೀದಿಯಲ್ಲಿ. ಗುರುಗಳಿಂದ ಸಂದೇಶ. ನಮ್ಮ ಪರಿಸರ ದೇವರು ನಮಗೆ ಕೊಟ್ಟ ಒಂದು ವರದಾನ. ಈ ಪರಿಸರ, ಈ ಭೂಮಿಯನ್ನು ಒಳ್ಳೆಯ ರೀತಿಯಲ್ಲಿ ನಾವು ಇಡಬೇಕು, ಶುಚಿತ್ವವನ್ನು ಕಾಪಾಡಬೇಕು. ಮತ್ತು ನಮ್ಮ ಪರಿಸರ ಒಳ್ಳೆಯದಿದ್ದರೆ ಅದು ನಮ್ಮ ಜೀವನಕ್ಕೆ ಎಲ್ಲ ರೀತಿಯಲ್ಲಿ ಪೂರಕವಾಗಿ ಆರೋಗ್ಯ ಆಗಲಿ ಮನಃಶಾಂತಿಯಾಗಲಿ ಎಲ್ಲದಕ್ಕೂ ಅದು ನಮಗೆ ಉಪಕಾರ ಆಗ್ತದೆ. ಆ ಒಂದು ದಿಶೆಯಿಂದ ನಮ್ಮ ದಿವಂಗತ ಪೋಪ್ ಫ್ರಾನ್ಸಿಸ್ ರವರು ಲೌದಾತೋ ಸಿ ಅಂದರೆ ದೇವರಿಗೆ ಧನ್ಯವಾದ, ಪ್ರಕೃತಿಯ ಮುಖಾಂತರ ದೇವರನ್ನು ಹರಸಲು ಮತ್ತು ಪ್ರಕೃತಿಯನ್ನು ಒಳ್ಳೆಯ ರೀತಿಯಲ್ಲಿ ಪೋಷಿಸಲು ನಮಗೆ ಆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಅದರ ಪರವಾಗಿ ನಾವು ಅವರ ಕರೆಗೆ ಒಕ್ಕಟ್ಟು ಇವತ್ತು ಪಾಣೀರ್ ಚರ್ಚಿನ ಭಕ್ತಾದಿಗಳು ನಾವೆಲ್ಲ ಒಟ್ಟುಗೂಡಿ ಬೀರಿಯಿಂದ ನೆರಳಕಟ್ಟೆ ಹಾಗೂ ಏನೊಪ್ಪಯ್ಯ ಆಸ್ಪತ್ರೆಯಿಂದ ಅಸೈಗುಳಿವರೆಗೆ ಕೊಣಾಜೆ ಕ್ರಾಸ್ನವರೆಗೆ ಈ ಒಂದು ಪರಿಸರ ಸ್ವಚ್ಛತೆಯ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು ಹಾಗೂ ಈ ನಮ್ಮ ಕಾರ್ಯಕ್ರಮವು ಒಳ್ಳೆಯದಾಗಲಿ ಮತ್ತು ನಮ್ಮ ಮುಖಾಂತರ ಬೇರೆಯವರಿಗೆ ಒಳ್ಳೆಯ ಆದರ್ಶ ಸಿಗಲಿ ಅಂತ ನಮ್ಮ ಆಸೆ. ಎಲ್ರಿಗೂ ಧನ್ಯವಾದಗಳು. ಕಸವು ತುಂಬಿದೆ ನಮ್ಮೂರ ಬೀದಿಯಲ್ಲಿ, Okay, let's go. Shall we? Ready? ಪರಿಸರವನ್ನು ಶುಚಿಯಾಗೊಳಿಸೋಣ, ಒಂದೇ ಮನದಲ್ಲಿ ಪರಿಸರವನ್ನು ಶುಚಿಯಾಗೊಳಿಸೋಣ. ಸ್ವಚ್ಛ ಭಾರತ, ಇದುವೇ ಸ್ವಚ್ಛ ಭಾರತ, ಸ್ವಚ್ಛ ಭಾರತ
ಇದುವೇ ಸ್ವಚ್ಛ ಭಾರತ. ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ಸ್ವಚ್ಛತೆಯ ಗುಣಗಾನ ಬಂದಿದೆ ನಮ್ಮಯ ಗ್ರಾಮಕ್ಕೆ ಸ್ವಚ್ಛ ಭಾರತದ ಅಭಿಯಾನ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ನಮ್ಮಯ ಗ್ರಾಮದ ಜನರೆಲ್ಲ ಒಟ್ಟಾಗಿ ಬನ್ನಿ, ಪರಿಸರ ರಕ್ಷಣೆ ಕನಸನ್ನ ಹಂಚೋಣ ಬನ್ನಿ. ನಮ್ಮಯ ಗ್ರಾಮದ ಜನರೆಲ್ಲ ಒಟ್ಟಾಗಿ ಬನ್ನಿ, ಪರಿಸರ ರಕ್ಷಣೆ ಕನಸನ್ನ ಹಂಚೋಣ ಬನ್ನಿ. ಮನುಕುಲದ ಸ್ವಾಸ್ಥ್ಯವನ್ನು ನಾವು ಗಮನಿಸಬೇಕು ಇನ್ನು. ಸ್ವಚ್ಛತೆಯೇ ನಮ್ಮ ಅಭಿವೃದ್ಧಿ ಮೂಲ ಮಂತ್ರ ಎಂದು. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ಸ್ವಚ್ಛತೆಯ ಗುಣಗಾನ ಬಂದಿದೆ ನಮ್ಮಯ ಗ್ರಾಮಕ್ಕೆ ಸ್ವಚ್ಛ ಭಾರತದ ಅಭಿಯಾನ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ನಿಸರ್ಗ ದೇವತೆ ನಗು ನಗುತ್ತಿದ್ದರೆ ಭುವಿಯೇ ಸ್ವರ್ಗವೇ ಎನ್ನಿ, ಮಹಾತ್ಮ ಗಾಂಧಿಯ ಕನಸನ್ನ ನನಸಾಗಿಸುವ ಬನ್ನಿ. ನಿಸರ್ಗ ದೇವತೆ ನಗು ನಗುತ್ತಿದ್ದರೆ ಭುವಿಯೇ ಸ್ವರ್ಗವೇ ಎನ್ನಿ, ಮಹಾತ್ಮ ಗಾಂಧಿಯ ಕನಸನ್ನು ನನಸಾಗಿಸುವ ಬನ್ನಿ. ಸ್ವಾಗತಿಸೋಣ ಸ್ವಚ್ಛ ಭಾರತ ಎನ್ನುವ ಅಭಿಯಾನ. ಇರಲಿ ಎಲ್ಲರ ಮನದಲ್ಲಿ ನಮ್ಮದು ಎನ್ನುವ ಅಭಿಮಾನ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ಸ್ವಚ್ಛತೆಯ ಗುಣಗಾನ ಬಂದಿದೆ ನಮ್ಮಯ ಗ್ರಾಮಕ್ಕೆ ಸ್ವಚ್ಛ ಭಾರತದ ಅಭಿಯಾನ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಭಾರತದಲ್ಲಿ ಮೊಳಗಿದೆ ಇಂದು ಸ್ವಚ್ಛತೆಯ ಕಹಳೆ, ಸಾಗುವ ನಾವು ಹೆಮ್ಮೆಯಿಂದ ಸ್ವಾಭಿಮಾನದ ಕಡೆಗೆ. ಭಾರತದಲ್ಲಿ ಮೊಳಗಿದೆ ಇಂದು ಸ್ವಚ್ಛತೆಯ ಕಹಳೆ, ಸಾಗುವ ನಾವು ಹೆಮ್ಮೆಯಿಂದ ಸ್ವಾಭಿಮಾನದ ಕಡೆಗೆ. ವಿಶ್ವ ಮಾನ್ಯತೆ ಪಡೆದಿಹಳು ಭಾರತ ಮಾತೆಯು ಇಂದು. ಕನ್ನಡ ತಾಯಿಯ ಮಕ್ಕಳು ನಾವು ಸ್ವಚ್ಛತೆಗೆಂದು ಮುಂದು. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ಸ್ವಚ್ಛತೆಯ ಗುಣಗಾನ ಬಂದಿದೆ ನಮ್ಮಯ ಗ್ರಾಮಕ್ಕೆ ಸ್ವಚ್ಛ ಭಾರತದ ಅಭಿಯಾನ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಸ್ವಚ್ಛ ಭಾರತ ಇದುವೇ ಸ್ವಚ್ಛ ಭಾರತ. ಎಲ್ರಿಗೂ ನಮಸ್ಕಾರ. ನಾನು ಫಾದರ್ ವಿಕ್ಟರ್ ಡಿಮೆಲ್ಲೋ ಪಾಣೀರ್ ಧರ್ಮ ಚರ್ಚಿನ ಧರ್ಮ ಕೇಂದ್ರದ
ಚರ್ಚಿನ ಪ್ರಧಾನ ಗುರುಗಳು. ಇವತ್ತು ನಮ್ಮ ಚರ್ಚಿನ ವತಿಯಿಂದ ಹಾಗೂ ಪರಿಸರ ಆಯೋಗದ ಮುಂದಾಳುತನದಲ್ಲಿ ನಾವು ಬೀರಿಯಿಂದ ದೇರಳಕಟ್ಟೆ, ಏನಪ್ಪಯ್ಯ ಆಸ್ಪತ್ರೆಯಿಂದ ಅಸೈಗೋಳಿ ಗಣೇಶ್ ಮಹಲ್ವರೆಗೆ ಎರಡೂ ಬದಿಯಲ್ಲಿ, ರಸ್ತೆಯ ಎರಡೂ ಬದಿಯಲ್ಲಿ ಇದ್ದ ಕಸಗಳನ್ನು ಮತ್ತು ಎಲ್ಲ ರೀತಿಯ ಕಸ ಬೇರೆ ವಸ್ತುಗಳನ್ನು ನಾವು ಒಟ್ಟಿಗೆ ಮಾಡಿ ನಮ್ಮ ಈ ವಠಾರವನ್ನು ಸ್ವಚ್ಛ ಮಾಡಲಿಕ್ಕೆ ನಮ್ಮ ಚರ್ಚಿನ ಬಾಂಧವರಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಸ್ವಚ್ಛತಾ ಅಭಿಯಾನ ಅಂತ. ಯಾಕಂತ ಹೇಳಿದರೆ ನಮ್ಮ ಪರಿಸರ ಸ್ವಚ್ಛತೆಯಲ್ಲಿರಬೇಕು. ಅದು ನಮಗೆ ಎಲ್ಲ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಮತ್ತು ಸಂತೋಷ, ಶಾಂತಿ, ಸಮಾಧಾನದಲ್ಲಿ ಇರಲಿಕ್ಕೆ ಒಂದು ಪೂರಕವಾಗ್ತದೆ. ಮಾತ್ರವಲ್ಲ, ನಾವು ಭಾರತೀಯರು ನಮ್ಮ ಈ ಪರಿಸರವನ್ನು, ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಸ್ವಚ್ಛತೆಯಿಂದ ಕಾಪಾಡಬೇಕು. ಆವಾಗ ಬೇರೆ ಊರಿಂದ, ಬೇರೆ ದೇಶಗಳಿಂದ ಇಲ್ಲಿ ಬಂದವರಿಗೆ ಒಂದು ಒಳ್ಳೆಯ ಅಭಿಪ್ರಾಯ. ಮತ್ತು ನಾವೆಲ್ಲರೂ ಈ ಒಂದು ಮನಸ್ಥಿತಿಯಲ್ಲಿರಬೇಕು. ನಮ್ಮ ಪ್ರದೇಶ, ನಮ್ಮ ಪರಿಸರ, ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ರಾಜ್ಯ ಎಲ್ಲವನ್ನು ಸ್ವಚ್ಛತೆಯಲ್ಲಿ ಕಾಡಬೇಕು. ನಮ್ಮದು ಒಂದು ಪ್ರಯತ್ನ ಇದು. ಮತ್ತು ನಾವು ಇದರ ಮುಖಾಂತರ ನಮ್ಮ ಪರಿಸರದ ಜನರಿಗೆ ಈ ಒಂದು ಸಂದೇಶವನ್ನು ಕೊಡ್ತೇವೆ. ನಮ್ಮ ಪರಿಸರ, ನಮ್ಮ ಗ್ರಾಮ ಸ್ವಚ್ಛತೆ ಆಗಿಡುವ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ದಿವಂಗತ ಪೋಪ್ ಫ್ರಾನ್ಸಿಸ್ ಅವರು ಲೌದಾತೋ ಸಿ ಅಂತ ಹೇಳಿದರೆ ದೇವರಿಗೆ ಧನ್ಯವಾದ. ಯಾಕಂತ ಹೇಳಿದರೆ ದೇವರು ಈ ಪ್ರಪಂಚವನ್ನು ಸೃಷ್ಟಿಸಿದವರು. ಈ ಪ್ರಪಂಚವನ್ನು ನಮಗೆ ಒಂದು ಉಡುಗೊರೆಯಾಗಿ ಅವರು ಕೊಟ್ಟಿದ್ದಾರೆ. ಅದರಿಂದ ಅವರ ಆ ಕರೆಗೆ ಹೋಗೊಟ್ಟು ನಾವು ಪ್ರತಿ ವರ್ಷ ಇಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ ನಮ್ಮ ಚರ್ಚಿನಲ್ಲಿ ನಾವು ಗಿಡಗಳನ್ನು ನೆಟ್ಟು ಮತ್ತು ನಮ್ಮ ಚರ್ಚಿನ ವಠಾರವನ್ನು ಹಚ್ಚ ಹಸಿರಾಗಿಡಲು ನಾವು ಪ್ರಯತ್ನಿಸ್ತೇವೆ. ಮತ್ತು ಅದೇ ರೀತಿ ಈ ಮುಖಾಂತರ ಪೋಪ್ ಜಗದ್ಗುರುಗಳು ನಮಗೆ ಕೊಟ್ಟ ಒಂದು ಆದೇಶವನ್ನು ನಾವು ಪಾಲಿಸುತ್ತೇವೆ. ಮತ್ತು ಈ ನಮ್ಮ ಪ್ರಕೃತಿಯನ್ನು ನಮ್ಮ ಮನೆ ಥರ ನೋಡಿ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ಒಂದು ಉಡುಗೊರೆಯಾಗಿ ನಾವು ಕೊಡಬೇಕಂತ ಪೋಪ್ ಜಗದ್ಗುರುಗಳ ಆದೇಶ ಇತ್ತು. ಅದೇ ಥರ ನಾವು ಮಾಡ್ತಾ ಇದ್ದೇವೆ. ನಮಗೆ ಒಂದು ಸಂಭ್ರಮದ ದಿನ. ಯಾವಾಗಲೂ ಸಂಭ್ರಮ ಹೇಳಿದರೆ ಮನೆಯಲ್ಲಿ ಹಬ್ಬದ ವಾತಾವರಣ. ಆದರೆ ಇವತ್ತು ನಮ್ಮದು ಕ್ಲೀನಿಂಗ್ ಮಾಡುವುದರಲ್ಲಿ ನಾವು ಸಂಭ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ದಿವಂಗತ ಪೋಪ್ ಫ್ರಾನ್ಸಿಸ್ ರವರು ಇಡೀ ಪ್ರಪಂಚಕ್ಕೆ ಲೌದಾತೋ ಸಿ ಎಂದು ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದರು. ಗಿಡ ಮರಗಳನ್ನು ನೆಟ್ಟು ಅದರ ಸಂರಕ್ಷಣೆ ಮಾಡಿ ನಾವು ವಿಷ ಅನಿಲವನ್ನು ಸೇವನೆ ಮಾಡೋದಕ್ಕಿಂತ ಒಳ್ಳೆ ಅನಿಲವನ್ನು ಸೇವನೆ ಮಾಡಬೇಕು, ಆಮ್ಲಜನಕವನ್ನು ಸೇವನೆ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ನಿನ್ನೆ ನಮ್ಮ ಧರ್ಮಗುರುಗಳು ಒಂದು ಸಂದೇಶ ಕೊಟ್ಟಿದ್ದರು. ಸ್ವಚ್ಛ ಮನಸ್ಸು, ಸ್ವಚ್ಛ ಬಟ್ಟೆ, ಸ್ವಚ್ಛ ದೇಶ ಇದ್ರೆ ಮಾತ್ರ ನಾವು ಸ್ವಚ್ಛವಾಗಿರ್ತೇವೆ ಎಂದೇಳಿ. ಹಾಗೆಯೇ ಇವತ್ತು ನಾವು ಬೆಳಿಗ್ಗೆ ನಾವು ಲೌದಾತೋ ಸಿ ಗಿಡ ಮರಗಳನ್ನು ನೆಟ್ಟು ನಾವು ಲೌದಾತೋ ಸಿಯನ್ನು ನಾವು ಪನೀರ್ ಚರ್ಚ್, ಅವರ್ ಲೇಡಿ ಆಫ್ ಮರ್ಸಿ ಚರ್ಚಿನ ಧರ್ಮಗುರುಗಳಾದ ಫಾದರ್ ವಿಕ್ಟೋರ್ ಡಿಮಲೋರವರ ಮಾರ್ಗದರ್ಶನದಲ್ಲಿ ಕತೋಲಿ ಸಭಾ ಪನೀರ್ ಘಟಕ ಹಾಗೆಯೇ ಎಲ್ಲ ಆಯೋಗಗಳ ಸಮ್ಮುಖದಲ್ಲಿ ನಾವು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ನಾವು ಖಾಲಿ ಗಿಡ ನೆಡುವುದು ಮಾತ್ರ ಅಲ್ಲ, ಅದರ ಸಂರಕ್ಷಣೆಯನ್ನು ಮಾಡ್ತೇವೆ. ಕೆಲವರು ಖಾಲಿ ಗಿಡವನ್ನು ನೆಟ್ಟು ಒಂದು ದಿನದ ಸಂಭ್ರಮವನ್ನು ಆಚರಣೆ ಮಾಡ್ತೇವೆ. ನಮ್ಮಲ್ಲಿ ಒಂದು 4,000 ಅಡಿಕೆ ಗಿಡಗಳು, ಹಾಗೆಯೇ ತರಕಾರಿ ಗಿಡಗಳು, ಪೈನಾಪಲ್ ಗಿಡಗಳು, ಪಪ್ಪಾಯಿ ಗಿಡಗಳು, ಹಾಗೆಯೇ ಹಲವಾರು ಹಣ್ಣಂಪಲು ಗಿಡಗಳು ನಾವು ನೆಟ್ಟು ಸಂರಕ್ಷಣೆ ಮಾಡ್ತೇವೆ. ಆದುದರಿಂದ ಈ ವರ್ಷ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಈ ಇಡೀ ಪರಿಸರ ಕ್ಲೀನ್ ಮಾಡುವ ಒಂದು ಯೋಜನೆ ಹಾಕಿದ್ದೇವೆ. ನಮ್ಮ ಚರ್ಚಿನಲ್ಲಿ 17 ವಾಳೆಗಳಿದೆ, 500ಗಿಂತ ಹೆಚ್ಚು ಮನೆಗಳಿದೆ. ಎಲ್ಲ ಮನೆಯಿಂದ ಒಬ್ಬರಿಬ್ಬರು ಬಂದು ಕೋಟೆಕಾರ್ನಿಂದ ದೇರ್ಲಗಟ್ಟೆಯವರೆಗೆ, ಏನಬಾಯದಿಂದ ಕೊಣಜೆವರೆಗೆ ಸ್ವಚ್ಛ ನಮ್ಮ ನಾಡನ್ನು ಸ್ವಚ್ಛ ಮಾಡಬೇಕು, ನಮ್ಮ ಪರಿಸರವನ್ನು ಸ್ವಚ್ಛ ಇಡಬೇಕು ಒಂದು ಸಂದೇಶದಿಂದ ನಾವು ನಮ್ಮ ಧರ್ಮಗುರುಗಳ ಮುಂದಾಳುತನದಲ್ಲಿ ನಾವು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಒಟ್ಟಿಗೆ ಸೇರಿ ನಾವು ಒಂದು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದೊಂದು ಅದ್ಭುತವಾದ ಕಾರ್ಯಕ್ರಮ. ನೋಡಲಿಕ್ಕೆ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಬಹಳ ಒಂದು ಮಹತ್ವವುಳ್ಳ ಕಾರ್ಯಕ್ರಮ.
ಯಾಕೆಂದರೆ ಈ ಮಾರ್ಗದ ಬದಿಯಲ್ಲಿ ಹೋಗುವಾಗ ಪ್ಲಾಸ್ಟಿಕ್ ಬಾಟ್ಲಿಗಳು ಇತರ ವಸ್ತುಗಳನ್ನು ಎಸೆಯುವ ಮೂಲಕ ನಮ್ಮ ಪರಿಸರವನ್ನು ಎಲ್ಲ ಪರಿಸರ ಮಾಲಿನ್ಯ ಉಂಟಾದ ಈ ಪರಿಸರವನ್ನು ಶುದ್ಧ ಮಾಡಲಿಕ್ಕೆ ನಾವು ಒಂದು ಜನಜಾಗೃತಿ ಹಾಗೂ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ನಮ್ಮ ಈ ವಿಚಾರಣಾ ಕೇಂದ್ರದಿಂದ ನಾವು ಒಂದು 100 ಮಂದಿ ಒಟ್ಟಿಗೆ ಸೇರಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಹಾದಿಯ ಬದಿಯಲ್ಲಿ ಇಕ್ಕೆಲಗಳಲ್ಲಿಯೂ ಹಾಗೂ ನಮ್ಮ ಪರಿಸರದಲ್ಲಿರುವ ಪ್ಲಾಸ್ಟಿಕ್ ಬಾಟ್ಲಿ ಅಥವಾ ಯಾವುದೇ ಇದನ್ನು ನಾವು ತೆಗೆದು ಅದನ್ನು ಹೆಕ್ಕುವ ಮೂಲಕ ಮತ್ತು ಶೇಖರಿಸುವ ಮೂಲಕ ಅದನ್ನು ವಿಲೇವಾರಿ ಮಾಡುವ ಮೂಲಕ ಇವತ್ತಿನ ದಿವಸ ನಾವೊಂದು ಪರಿಸರ ಶುದ್ಧತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರಲ್ಲಿ ವಿನಂತಿ ಏನೆಂದರೆ ಯಾವಾಗಲೂ ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟರೆ ಮಾತ್ರ ನಮಗೆ ಒಳ್ಳೆಯ ಆರೋಗ್ಯ, ಅಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆಗೂ ಅದೊಂದು ಒಳ್ಳೆಯ ಒಂದು ಬಹುಮಾನ. ಯಾಕೆಂದರೆ ಈ ಪ್ರಕೃತಿಯಲ್ಲಿ ನಾವು ಪರಿಸರವನ್ನು ಹಾಳು ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ನಾವು ಒಂದು ರೋಗಗಳನ್ನು ಕೊಡುವಂಥ ಪರಿಸ್ಥಿತಿ. ನಾವು ಅಂಥ ರೋಗಗಳಿಂದ ವಿಮುಕ್ತರಾಗಲು ನಮ್ಮ ಪರಿಸರವನ್ನು ಯಾವಾಗಲೂ ಸ್ವಚ್ಛವಾಗಿಡೋಣ. ಈ ಕಾರ್ಯಕ್ರಮ ಮುಂದೆ ಎಲ್ಲರಿಗೊಂದು ಆದರ್ಶವಾಗಲಿ, ಇತರರು ಹಾಗೂ ಜನರು ಇದರಲ್ಲಿ ಜಾಗೃತಿಯನ್ನು ಉಂಟು ಮಾಡಿ ಆದಷ್ಟು ಈ ಪ್ಲಾಸ್ಟಿಕ್ಗಳನ್ನು ನಿಷೇಧಿಸುವ ಮೂಲಕ ನಮ್ಮ ಪರಿಸರವನ್ನು ರಕ್ಷಿಸೋಣ ಎಂದು ನಾನು ಕರೆ ಕೊಡ್ತಾ ಇದ್ದೇನೆ. ಕಸವ ಸೇರಿ ತನ್ನಿ, ಪ್ರತಿ ಮನೆಯಿಂದ ಬನ್ನಿ, ಬಂದು ಇಲ್ಲಿ ಶೇಖರಿಸಿ, ಸ್ವಚ್ಛತೆಯನ್ನು ಕಾಪಾಡಿ, ಪರಿಸರವನ್ನು ರಕ್ಷಿಸಿ. ಕಸವ ಸೇರಿ ತನ್ನಿ, ಪ್ರತಿ ಮನೆಯಿಂದ ಬನ್ನಿ, ಬಂದು ಇಲ್ಲಿ ಶೇಖರಿಸಿ, ಸ್ವಚ್ಛತೆಯನ್ನು ಕಾಪಾಡಿ, ಪರಿಸರವನ್ನು ರಕ್ಷಿಸಿ. ನಾವು ಸೇರಿ ಆಂದೋಲನವ ಒಂದಾಗಿ ಒಟ್ಟಾಗಿ ಸೇರಿ ನಡೆಸುವ, ನಿಮ್ಮ ಸಹಕಾರದಿಂದ ಪರಿಸರವನ್ನು ಸ್ವಚ್ಛತೆಯಿಂದ ಕಾಪಾಡುವ. ಈ ಭೂಮಿ ನಮ್ಮಿಂದ ಶುಚಿಯಾಗಲಿ, ಕಸವ ಸೇರಿ ತನ್ನಿ, ಪ್ರತಿ ಮನೆಯಿಂದ ಬನ್ನಿ, ಬಂದು ಇಲ್ಲಿ ಶೇಖರಿಸಿ, ಸ್ವಚ್ಛತೆಯನ್ನು ಕಾಪಾಡಿ, ಪರಿಸರವನ್ನು ರಕ್ಷಿಸಿ. ಕಸವ ಸೇರಿ ತನ್ನಿ, ಪ್ರತಿ ಮನೆಯಿಂದ ಬನ್ನಿ, ಬಂದು ಇಲ್ಲಿ ಶೇಖರಿಸಿ, ಸ್ವಚ್ಛತೆಯನ್ನು ಕಾಪಾಡಿ, ಪರಿಸರವನ್ನು ರಕ್ಷಿಸಿ.